ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ ಜೊತೆಗೆ ಯಾವುದೇ ತರನಾದ ರೆಸಿಪಿಯನ್ನ ಶೇರ್ ಮಾಡಕತ್ತಿಲ್ಲ. ಸೊ ಇವತ್ತ ಕಾಜುನ ಸುಟ್ಟು ಯಾವ ರೀತಿ ಕಾಜು ಹೊರಗೆ ತೆಗಿಯೋದು ಅಂತ ಹೇಳಿ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದು ಒಂದು ಚಲೋ ವಿಡಿಯೋ ಐತಿ, ನೀವು ಇದನ್ನ ನೋಡ್ರಿ ಯಾವ ರೀತಿ ನಾವು ಕಾಜು ತೆಗಿತೀವಿ ಅಂತ ಹೇಳಿ. ವಿಡಿಯೋನ ಎಂಡ್ ತನಕ ನೋಡ್ರಿ. ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾಕ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರೋ ಬೆಲ್ ಬಟನ್ ಒತ್ತಕ್ರಿ. ನಾ ಯಾವ್ದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರ ನೋಟಿಫಿಕೇಶನ್ ಬರ್ತೈತಿ. ಸೊ ಫಸ್ಟ್ ಗೆ ನೋಡ್ರಿ, ಇಲ್ಲಿ ಫುಲ್ ಒಣಗಿದಂತಹ ಕಾಜು ಇರ್ತೈತಿ. ಸೊ ಇದು ಹಣ್ಣನ್ನ ಕೆಳಗೆ ಬೆಳೆದಿರ್ತೈತಿ, ಅದು ಹಣ್ಣು ಸೆಪರೇಟ್ ಮಾಡಿ ಇದು ಫುಲ್ ಒಣಗಿದಿರ್ತೈತಿ. ಸೊ ನೋಡ್ರಿ, ಇದನ್ನ ನಾನೀಗ ಒಂದು ಕಬ್ಬಣದ್ದು ಹೋಲ್ ಇದ್ದಂತಹ ಕಬ್ಬಣದ್ದು ಚಾಣಗಿ ಅಥವಾ ಈ ರೀತಿ ಒಂದು ತಗಡು ನಾವು ತಗೊಂಡಿರ್ತೀವಿ, ಅದ್ರ ಕೆಳಗ್ ಬೆಂಕಿ ಹಚ್ಚಿ ನೋಡ್ರಿ ಒಲಿಗತ್ತೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಆ ತಗಡಿಟ್ಟು ಸೊ ಅಷ್ಟು ಕಾಜುನ ಅದ್ರ ಮೇಲೆ ಹಾಕ್ಬೇಕಾಗ್ತೈತಿ. ಸೊ ಆ ಕಾಜು ಒಳಗ ಫುಲ್ ಎಣ್ಣೆ ಇರೋದ್ರಿಂದ ಆ ಕಾಜುಕನ್ನ ಈಗ ಫುಲ್ ಬೆಂಕಿ ಹತ್ಕೊಂಡ್ಬಿಡ್ತೈತಿ. ಸೊ ನೀವು ನೋಡ್ತಿರ್ಬೋದು, ಕೆಳಗ್ ನಾನು ಬೆಂಕಿ ಹಚ್ಚೀನಿ. ಈಗ ನೋಡ್ರಿ ಫುಲ್ ಕಾಜುಕನ್ನ ಫುಲ್ ಜೋರಾಗಿ ಬೆಂಕಿ ಹತ್ಕೊಂಡ್ಬಿಡ್ತೈತಿ. ಸೊ ಎಲ್ಲಾ ಕಡೆಯಿಂದ ಚಂದಾಗಿ ಅದು ಹುರ್ಕೋಬೇಕಾಗ್ತೈತಿ. ನೋಡ್ರಿ ಇಲ್ಲಿ. ಸೊ ನೀವ್ ಯಾರಾದ್ರೂ ಮನೆಯಲ್ಲಿನ ಕಾಜು ಈ ರೀತಿ ಸುಟ್ಕೊಂಡು ಕಾಜು ತಕೊಂಡಿದ್ರಂದ್ರ ನನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿ ಕಾಜು ಇದು ಮಲೆನಾಡ್ ಒಳಗ್ ಜಾಸ್ತಿ ಸಿಗ್ತೈತಿ. ಸೊ ನಾನ್ ಇವಾಗ ಮಲೆನಾಡ್ ಒಳಗೆ ಇರೋದ್ರಿಂದ ಸೊ ನಾನು ನಿಮ್ಗೆ ಇದನ್ನ ತೋರ್ಸಾಕತ್ತೀನಿ. ನೋಡ್ರಿ ಯಾವ ರೀತಿ ಬೆಂಕಿ ಹತ್ಕೊಂಡೈತಿ. ಅದೆಲ್ಲ ಬೆಂಕಿ ಹತ್ಕೊಂಡಾದ್ಮೇಲೆ ಸುಟ್ಟು ಈ ರೀತಿ ಕರಿ ಕರಿಯಾಗಿ ಸುಟ್ಟಿರ್ತೈತಿ. ಸೊ ಇದ್ರೊಳಗೆ ಕಂಪ್ಲೀಟ್ ಆಗಿ ಕಾಜು ಬೆಂದಿರ್ತೈತಿ. ಸೊ ಇದ್ರೊಳಗಿಂದ ಕಾಜು ನಾವು ಈ ರೀತಿ ಒಂದ್ ಕೈಗೆ ಪ್ಲಾಸ್ಟಿಕ್ ಹಾಕೊಂಡು ತೆಗಿಬೇಕಾಗ್ತೈತಿ. ಯಾಕಂದ್ರೆ ಆ ಎಣ್ಣೆ ಕೈಗೆ ಹತ್ತಿತ್ತಂದ್ರ ಕೈದು ಚರ್ಮ ಸುಲಿಯೋ ಚಾನ್ಸಸ್ ಇರ್ತೈತಿ. ಸೊ ನೋಡ್ರಿ, ಈ ರೀತಿ ಒಡೆದು ನಾವು ಕಾಜು ತಕೊಂಡು ಈ ಕಾಜುನ ನೀವು ಟೇಸ್ಟ್ ಮಾಡ್ರಿ. ಫ್ರೆಶ್ ಅಂದ್ರೆ ಫ್ರೆಶ್ ಕಾಜು, ಮಾರ್ಕೆಟ್ ದಾಗ ಸಿಗುವಂತಹ ಕಾಜುಕಿನೂ ಈ ಕಾಜು ಬಹಳ ಟೇಸ್ಟ್ ಇರ್ತೈತಿ. ಸೊ ನಾವ್ ಎಲ್ಲಾರು ಕೂಡಿ ಇದನ್ನ ಒಡೆದು ಎಷ್ಟಂದ್ರೆ 1 ಕಿಲೋ ಮ್ಯಾಲ್ ಕಾಜು ತಕೊಂಡಿದ್ವಿ. ಸೊ ಮನಿ ಒಳಗೆ ಯಾವ್ದ ಅಡಿಗೆ ಮಾಡಿದಾಗ ಸ್ವೀಟ್ ಮಾಡಿದಾಗ ಇದೇ ರೀತಿನ ಕಾಜು ತಕೊಂಡು ನಾವು ಕಾಜು ಹಾಕಿ ಅಡಿಗೆ ಮಾಡಿರ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಯಾರ್ಯಾರು ನನ್ನ ವಿಡಿಯೋಸ್ ನೋಡಾತೀರಿ, ಕಮೆಂಟ್ ಮಾಡಾತೀರಿ, ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.